ನಮಸ್ಕಾರ ಸ್ನೇಹಿತರೆ. ಶಿವ ಮತ್ತು ವಿಷ್ಣು ದೇವರ ನಿಗೂಢ ದೈವಿಕ ಮಗನ ಬಗ್ಗೆ ನೀವು ಯಾವತ್ತಾದರೂ ಕೇಳಿದ್ದೀರಾ? ಹೌದು, ಶಿವ ಮತ್ತು ವಿಷ್ಣು ದೇವರಿಗೆ ಹುಟ್ಟಿದಂಥ ಒಬ್ಬ ಮಗನಿದ್ದ. ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜ್ಯವಾಗಿರುವ ಭಗವಾನ್ ಶ್ರೀ ವಿಷ್ಣುವಿನ ಮಗುವಿಗೆ ಶಿವನು ತಂದೆಯಾಗಿದ್ದಾನೆ. ಪ್ರತಿ ವರ್ಷ ಭಕ್ತರು ಇವರಿಬ್ಬರ ಮಗನಿರುವ ಕ್ಷೇತ್ರಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಈ ಪವಿತ್ರ ಕ್ಷೇತ್ರದಲ್ಲಿ ಸ್ತ್ರೀಯರಿಗೆ ನಿರ್ಬಂಧ ಕೂಡ ವಿಧಿಸಲಾಗಿದೆ. 41 ದಿನಗಳ ಕಾಲ ಉಪವಾಸದ ಬಳಿಕ ಲಕ್ಷಾಂತರ ಭಕ್ತರು ಇಲ್ಲಿ ಕಾಲುನಡಿಗೆಯ ಮೂಲಕ ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ. ಹೌದು, ನಿಮ್ಮ ಊಹೆ ಸಹಿಯಾಗಿದೆ ಸ್ನೇಹಿತರೆ. ನಾನು ಹೇಳ್ತಾ ಇರೋದು ಕೇರಳ ರಾಜ್ಯದ ಶಬರಿಮಲೆಯಲ್ಲಿರುವ ಅಯ್ಯಪ್ಪ ದೇವಸ್ಥಾನದ ಬಗ್ಗೆ, ಅಯ್ಯಪ್ಪ ದೇವರ ಬಗ್ಗೆ. ಸ್ವಾಮಿ ಅಯ್ಯಪ್ಪ ಶಿವ ಮತ್ತು ವಿಷ್ಣುವಿನ ನಾರಿ ರೂಪವಾದಂತಹ ಮೋಹಿನಿಯ ಕೂಡುವಿಕೆಯಿಂದ ಹುಟ್ಟಿದ ಮಗುವಾಗಿದ್ದಾನೆ. ಬ್ರಹ್ಮದೇವರಿಂದ ವರವನ್ನು ಪಡೆದು ಭೂಲೋಕಕ್ಕೆ ಗಂಟವಾಗಿದ್ದ ಮಹಿಷಿಯ ವಧೆಗಾಗಿ ಹುಟ್ಟಿದ್ದೇ ಈ ಅಯ್ಯಪ್ಪ. ಅಯ್ಯಪ್ಪ ದೇವರು ಬ್ರಹ್ಮಚಾರಿ. ಆತನ ಯೋಗದ ಭಂಗಿಯಿಂದ ಕುಳಿತುಕೊಂಡ ಕತ್ತಿನಲ್ಲಿ ಒಂದು ಸರ ಹಾಕಿಕೊಂಡಿದ್ದಾನೆ. ಅಯ್ಯಪ್ಪ ದೇವರು ಜೀವಿಸಿದ ಶಬರಿಮಲೆಯಲ್ಲಿ ಅಯ್ಯಪ್ಪ ದೇವಸ್ಥಾನ ಇದೆ. ಇದು ವಿಶ್ವದ ಅತ್ಯಂತ ದೊಡ್ಡ ಯಾತ್ರೆಯ ಸ್ಥಳವಾಗಿದೆ ಮತ್ತು ಭಕ್ತಿ ಭಾವದಿಂದ ಅಯ್ಯಪ್ಪ ದೇವರನ್ನು ಪೂಜಿಸಿದರೆ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಅಗಾಧವಾಗಿದೆ. ಆದರೆ ಇಬ್ಬರು ದೇವರ ಸಂಬಂಧದಿಂದ ಹುಟ್ಟಿದ ನಿಗೂಢ ದೇವರ ಬಗ್ಗೆ ನಿಮಗೆಷ್ಟು ಗೊತ್ತು? ಯಾಕೆ ಇಬ್ಬರು ದೇವರಿಂದ ಒಬ್ಬ ಮಗ ಹುಟ್ಟಿದ? ಸಂತಾನ ಉತ್ಪತ್ತಿ ಆಗಬೇಕಂದ್ರೆ ಒಂದು ಹೆಣ್ಣು ಹಾಗೂ ಒಂದು ಗಂಡಿನ ಮಿಲನ ಆಗಬೇಕು. ಆದರೆ ಇಲ್ಲಿ 2 ಗಂಡುಗಳ ಮಿಲನ ಆಗಿದೆ. ಆದರೆ ಇಬ್ಬರ ದೇವರ ಸಂಬಂಧದಿಂದ ಹುಟ್ಟಿದ ನಿಗೂಢ ದೇವರ ಬಗ್ಗೆ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ದಯವಿಟ್ಟು ಕೊನೆವರೆಗೆ ನೋಡಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಭಾರತದ ಕೇರಳದ ಪತ್ತಿನತಿಟ್ಟ ಜಿಲ್ಲೆಯ ಬೆಟ್ಟದ ಮೇಲಿರುವ ಸ್ವಾಮಿ ಅಯ್ಯಪ್ಪನ ಖ್ಯಾತಿ ವಿಶ್ವವಿಖ್ಯಾತ. ಈ ದೇವಸ್ಥಾನಕ್ಕೆ ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಹಾಗೂ ಇನ್ನಿತರ ಭಾರತದ ರಾಜ್ಯಗಳಿಂದ ಅತಿ ಹೆಚ್ಚು ಸಂಖ್ಯೆಯ ಭಕ್ತರು ಬರುತ್ತಾರೆ. ಹಾಗೆಯೇ ದೇಶ ಮತ್ತು ವಿದೇಶಗಳಿಂದ ಕೂಡ ಭಕ್ತರು ಇಲ್ಲಿ ಆಗಮಿಸುತ್ತಾರೆ. ಈ ಸಮಯದಲ್ಲಿ ಮಂಡಲ ಪೂಜೆ ನಡೆಯುವಾಗ ಇಡೀ ಬೆಟ್ಟವೇ ಅಯ್ಯಪ್ಪ ಸ್ವಾಮಿಯ ಮಂತ್ರಘೋಷದ ತರಂಗಗಳಿಂದ ತುಂಬಿ ಹೋಗಿರುತ್ತದೆ. ಈ ಪವಿತ್ರ ದೇವಸ್ಥಾನವನ್ನು ತಲುಪಲು ಭಕ್ತರು ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಪರಿಶುದ್ಧವಾದ 18 ಮೆಟ್ಟುಗಳನ್ನು ಏರಬೇಕಾಗುತ್ತದೆ. ಈ 18 ಮೆಟ್ಟಲುಗಳು ಮಾನವನ ವಿವಿಧ ನಡವಳಿಕೆಗಳನ್ನು ಪ್ರತಿನಿಧಿಸುತ್ತವೆ ಎಂಬ ನಂಬಿಕೆ ಇಲ್ಲಿನ ಭಕ್ತಾದಿಗಳಿಗಿದೆ. ಮೊದಲ 5 ಮೆಟ್ಟಲುಗಳು ಮಾನವನ ವಿವೇಕವನ್ನು ಪ್ರತಿನಿಧಿಸಿದರೆ ನಂತರದ 8 ಮೆಟ್ಟಲುಗಳು ಮಾನವನ ಭಾವನೆಗಳನ್ನು ಪ್ರತಿನಿಧಿಸುತ್ತವೆ. ನಂತರದ 3 ಮೆಟ್ಟಲುಗಳು ಮಾನವನ ಗುಣಗಳ ಪ್ರತಿಕಾರವಾದರೆ ಕೊನೆಯ 2 ಮೆಟ್ಟಲುಗಳು ಜ್ಞಾನ ಮತ್ತು ಅಜ್ಞಾನದ ಸಂಕೇತಗಳಾಗಿವೆ. ನವೆಂಬರ್ ಹಾಗೂ ಡಿಸೆಂಬರ್ ಮಂಡಲ ಪೂಜಾ ಅವಧಿಯಲ್ಲಿ ದೇವಸ್ಥಾನ ಬಾಗಿಲು ತೆರೆದಿರುತ್ತದೆ. ಜನವರಿ 14ರ ಮಕರ ಸಂಕ್ರಾಂತಿ ಹಾಗೂ ಏಪ್ರಿಲ್ 14 ಮಹಾಶಿಶು ಸಂಕ್ರಾಂತಿ ಮತ್ತು ಮಲಯಾಳಂ ಮಾಸದ ಮೊದಲ 5 ದಿನ ಅಯ್ಯಪ್ಪನ ದರ್ಶನಕ್ಕೆ ಮುಕ್ತವಾಗಿರುತ್ತದೆ. ಪುರಾಣಗಳ ಪ್ರಕಾರ ದುರ್ಗಾ ದೇವತೆಯು ಮಹಿಷಾಸುರನನ್ನು ಕೊಲ್ಲುತ್ತಾಳೆ. ಇದರಿಂದ ಸಿಟ್ಟಿಗೆದ್ದ ಆತನ ಸೋದರಿ ಮಹಿಷಿ ತನ್ನ ಸೋದರನ ಸಾವಿಗೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸುತ್ತಾಳೆ. ದೀರ್ಘಕಾಲ ತಪಸ್ಸು ಮಾಡಿದ ಆಕೆ ಬ್ರಹ್ಮನನ್ನು ಒಲಿಸಿಕೊಳ್ಳುತ್ತಾಳೆ. ಶಿವ ಮತ್ತು ವಿಷ್ಣುವಿನ ಮಗನನ್ನು ಹೊರತುಪಡಿಸಿ ಯಾರಿಂದಲೂ ತನಗೆ ಸಾವು ಬರಬಾರದೆಂದು ವರವನ್ನು ಪಡೆಯುತ್ತಾಳೆ. ಪುರುಷರಿಬ್ಬರು ಮಗುವನ್ನು ಪಡೆಯಲು ಸಾಧ್ಯವಿಲ್ಲವೆಂದು ಭಾವಿಸಿದ ಮಹಿಷಿ ತಾನು ಅಮರಳೆಂದು ಭಾವಿಸುತ್ತಾಳೆ.
ಇದರಿಂದ ಭೂಮಿಯ ಮೇಲೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತದೆ. ಆಕೆ ಎಲ್ಲ ಮಾನವರನ್ನು ದೇವತೆಗಳನ್ನು ತೊಂದರೆ ಉಂಟು ಮಾಡಲು ಪ್ರಯತ್ನಿಸುತ್ತಾಳೆ. ಮಹಿಷಿ ದೇವಲೋಕಕ್ಕೆ ಕೂಡ ಬಂದು ಹಾನಿ ಉಂಟು ಮಾಡಿದಾಗ ಎಲ್ಲ ದೇವತೆಗಳು ವಿಷ್ಣು ಮತ್ತು ಶಿವನಿಂದ ನೆರವು ಪಡೆಯಲು ಪ್ರಯತ್ನಿಸುತ್ತಾರೆ. ಈ ವೇಳೆ ವಿಷ್ಣು ಒಂದು ಯೋಚನೆ ರೂಪಿಸುತ್ತಾರೆ. ಸಮುದ್ರ ಮಂಥನದ ವೇಳೆ ರಾಕ್ಷಸರು ಅಮೃತವನ್ನು ಕುಡಿಯುವುದನ್ನು ತಪ್ಪಿಸಲು ವಿಷ್ಣು ಮೋಹಿನಿ ರೂಪವನ್ನು ಧರಿಸಿದ್ದರು. ವಿಷ್ಣು ಮತ್ತೆ ಮೋಹಿನಿಯ ರೂಪವನ್ನು ತಾಳಿದರೆ ಆಗ ಶಿವನೊಂದಿಗೆ ಮಿಲನಗೊಂಡು ದೈವಿಕ ಮಗುವನ್ನು ಪಡೆಯಬಹುದೆಂದು ನಿರ್ಧಾರಕ್ಕೆ ಬರುತ್ತಾರೆ. ಹೀಗೆ ಹುಟ್ಟಿದವನೇ ಅಯ್ಯಪ್ಪ. ಹೀಗೆ ವಿಷ್ಣು ಹಾಗೂ ಶಿವನ ಮಿಲನದಿಂದ ಹುಟ್ಟಿದ ದೈವಿಕ ಮಗುವೇ ಈ ಅಯ್ಯಪ್ಪ. ಅಯ್ಯಪ್ಪ ದೇವರು ಹುಟ್ಟಿದ ಬಳಿಕ ಆತನ ದೈವಿಕ ತಂದೆ ತಾಯಿ ಆತನ ಕೊರಳಿಗೆ ಬಂಗಾರದ ಮಣಿಯನ್ನು ಕಟ್ಟುತ್ತಾರೆ ಮತ್ತು ಆತನನ್ನು ಪಂಪಾ ತೀರ ನದಿಯಲ್ಲಿ ಬಿಡುತ್ತಾರೆ. ಮಕ್ಕಳಿಲ್ಲದ ರಾಜಶೇಖರ ಈ ನದಿ ಬದಿಯಲ್ಲಿ ಸಾಗಿ ಹೋಗುತ್ತಿರುವಾಗ ಮಗುವಿನ ಅಳುವನ್ನು ಕಂಡು ಹುಡುಕುತ್ತಾ ಹೋಗಿ ಮಗುವನ್ನು ತೆಗೆದುಕೊಂಡು ಅರಮನೆಗೆ ಹೋಗುತ್ತಾನೆ. ಅಲ್ಲಿ ಮಣಿಕಂಠನನ್ನು ಆತ ತನ್ನ ಮಗನೆಂದು ಸಾಕುತ್ತಾನೆ. ಆ ಮಗುವಿಗೆ ಮಣಿಕಂಠ ಎಂದು ಹೆಸರಿಟ್ಟು ತನ್ನ ಮಗನಂತೆ ಸಾಕುತ್ತಾನೆ. ಮಣಿಕಂಠನ ಆಗಮನದ ಕೆಲವು ಸಮಯದ ಬಳಿಕ ರಾಜಶೇಖರನ ರಾಣಿ ಗರ್ಭಿಣಿಯಾಗುತ್ತಾಳೆ. ಜೊತೆಗೆ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಆದರೆ ರಾಜ ಮಾತ್ರ ಮಣಿಕಂಠನನ್ನೇ ತನ್ನ ಉತ್ತರಾಧಿಕಾರಿಯಾಗಬೇಕೆಂದು ಬಯಸುತ್ತಾನೆ. ಆದರೆ ಅವನ ರಾಣಿ ಮಾತ್ರ ತನ್ನ ಮಗನೇ ರಾಜನಾಗಬೇಕೆಂದು ಬಯಸುತ್ತಾಳೆ. ಇದರಿಂದ ಆಕೆ ಅನಾರೋಗ್ಯದ ನೆಪವೊಡ್ಡಿ ಮಣಿಕಂಠನನ್ನು ಕೊಲ್ಲಲು ಪ್ರಯತ್ನಿಸುತ್ತಾಳೆ. ರಾಣಿಯ ಆಜ್ಞೆಯಂತೆ ವೈದ್ಯರು ಕೂಡ ಹುಲಿ ಹಾಲಿನಿಂದ ಮಾತ್ರ ರಾಣಿ ಗುಣಮುಖವಾಗಲು ಸಾಧ್ಯ ಎಂದು ಹೇಳುತ್ತಾರೆ. ಇದರಿಂದ ಮಣಿಕಂಠನು ರಾಣಿಗಾಗಿ ಹುಲಿಯ ಹಾಲನ್ನು ತರಲು ಕಾಡಿನಲ್ಲಿ ಹೋಗುತ್ತಾನೆ. ಹುಲಿಯ ಹಾಲನ್ನು ಪಡೆಯಲು ಹೋದ ಮಣಿಕಂಠನಿಗೆ ಮಹಿಷಿ ಎದುರಾಗುತ್ತಾಳೆ. ಇಬ್ಬರ ಮಧ್ಯೆ ದೀರ್ಘ ಕಾಳಗ ನಡೆಯುತ್ತದೆ ಮತ್ತು ಅಂತಿಮವಾಗಿ ಮಣಿಕಂಠನು ಮಹಿಷಿಯನ್ನು ಕೊಲ್ಲುತ್ತಾನೆ. ಇದರ ಬಳಿಕ ಆತ ಹುಲಿ ಹಾಲನ್ನು ತರಲು ಹೋಗುತ್ತಾನೆ ಮತ್ತು ಅಲ್ಲಿ ಶಿವನನ್ನು ಭೇಟಿಯಾಗುತ್ತಾನೆ. ಆಗ ತನ್ನ ಹುಟ್ಟಿನ ರಹಸ್ಯ ಶಿವನಿಂದ ತಿಳಿಯುತ್ತಾನೆ. ಮಣಿಕಂಠ ಮರಳಿ ಬರುವಾಗ ರಾಜನು ಆದಾಗಲೇ ರಾಣಿಯ ಕಪಟವನ್ನು ತಿಳಿದು ಬಿಡುತ್ತಾನೆ. ಆತನು ಮಣಿಕಂಠನನ್ನು ಕ್ಷಮೆಯನ್ನು ಕೋರಿ ಅರಮನೆಯಲ್ಲಿ ಉಳಿಯಲು ತಿಳಿಸುತ್ತಾನೆ. ಆದರೆ ರಾಜನನ್ನು ಸಮಾಧಾನ ಮಾಡಿದ ಮಣಿಕಂಠ ಶಬರಿಮಲೆಯಲ್ಲಿ ಒಂದು ಮನೆಯನ್ನು ನಿರ್ಮಿಸಿ ಅಲ್ಲಿ ಮಣಿಕಂಠನು ಜನರ ಒಳಿತಿಗಾಗಿ ನೆಲೆಯೂರುತ್ತಾನೆ.